ಗೋರಕ್ಷಣೆ ನೆಪದಲ್ಲಿ ಮನುಷ್ಯನನ್ನೇ ಕೊಲೆ ಮಾಡುವ ಮಟ್ಟಕ್ಕೆ ಇಂದು ಜನ ತಲುಪಿದ್ದಾರೆ. ದೇಶದಲ್ಲಿ ನಕಲಿ ಗೋರಕ್ಷಕರ ಬಹುದೊಡ್ಡ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಜನರನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ಉಡುಪಿ ಜಿಲ್ಲೆಯ ಹೆಬ್ರಿ ಸಮೀಪದ ಕೆಂಜೂರಿನಲ್ಲಿ ನಡೆದಿದೆ. 3 ದನಗಳನ್ನು ಸಾಗಿಸುತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಗೂಡ್ಸ್ ರಿಕ್ಷಾ ಚಾಲಕನ ಮೇಲೆ ದಾಳಿಯನ್ನ ನಡೆಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಕೆಂಜೂರಿನಲ್ಲಿ ತನ್ನದೇ ಆದ ಕೋಳಿ ಅಂಗಡಿ ಹಾಗೂ ದಿನಸಿ ಅಂಗಡಿಗಳನ್ನು ಇಟ್ಟುಕೊಂಡು ಸಮಯವಿದ್ದಾಗ ಬಾಡಿಗೆ ಮಾಡುತ್ತಿದ್ದ ಪ್ರವೀಣ್ ಪೂಜಾರಿ. ಆದರೆ ಆಗಸ್ಟ್ 17ರಂದು ಆತನಿಗೆ ಬಾಡಿಗೆಗೆಂದು ಕರೆ ಬರುತ್ತದೆ. ಸ್ಥಳಕ್ಕೆ ಹೋದಾಗ 3 ದನಗಳನ್ನು ಸಾಗಿಸಲು ಹೇಳುತ್ತಾರೆ. ಬಾಡಿಗೆ ಆಸೆಯಿಂದ ಒಪ್ಪಿಕೊಂಡು ಸಾಗಿಸುವಷ್ಟರಲ್ಲಿ ತಂಡವೊಂದು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತದೆ. ತಾನು ನಿರಪರಾಧಿ, ತನ್ನನ್ನು ಬಿಟ್ಟು ಬಿಡಿ ಎಂದು ಪರಿಪರಿಯಾಗಿ ವಿನಂತಿಸಿದರೂ ಆತನ ಕೂಗಿಗೆ ನಕಲಿ ಗೋರಕ್ಷಕರ ತಂಡ ಕಿವಿಕೊಡೋದಿಲ್ಲ. ರಾಡ್ಗಳಿಂದ ಸಾಯುವವರೆಗೆ ಬಡಿದಿರುತ್ತಾರೆ ಎಂದು ಪ್ರವೀಣ್ ಪೂಜಾರಿಯ ತಮ್ಮ ನವೀನ್ ಪೂಜಾರಿ ಹೇಳುತ್ತಾರೆ. ಇದು ಓಡಿ ಹೋಗ್ತಿರ್ಲಿಲ್ಲ ಅಂತ ವೈಟ್ ಮಾಡಿದ್ರೆ ಓಡಿ ಹೋಗ್ತಿದ್ದಾರೆ. ಅದೇ ಬಿಸ್ನೆಸ್ ಮಾಡಿದ್ದಾರೆ. ಯಾರು ಹಿಡಿದುಕೊಂಡ್ರೆ ತಪ್ಪಿಸ್ಕೊಂಡು ಓಡೋದು ನೋಡ್ತಾರೆ. ಇದು ಯಾರು ಓಡ್ತಾರ? ಅಷ್ಟು ಅಲ್ಲ, ಅವನಿಗೆ ಹೇಗೆ ಗೊತ್ತಾ ಅಂಥ ಒಂದು ಇದು ಮನಸ್ಸು. ನಮ್ಮವರೆಲ್ಲ ಎಲ್ಲ ಅಂದಾಡಿ ಹಾಗಿದ್ದು ಈಗೆಲ್ಲ ಮಾಡಿದ್ರೆ ಹೇಗೆ? ಪರಿಚಯ ಅಂದ್ರಲ್ಲ ಅವತ್ತು ಹಿಡ್ಕೊ ಬಂದಿರು ಪೂರ ಸ್ಟೇಷನ್ ಹಿಡ್ಕೊಂಡು ಎಲ್ಲ ಗುರುತೇ ಇರುವರೆ ಎಲ್ಲ ನೋಡ್ತಾರಲ್ಲ. ನಾವು ಇಲ್ಲಿಗೆಲ್ಲ ಬರುವರೆ, ಇಲ್ಲೆಲ್ಲ ಬಂದು ಕುಡಿದು ಮತ್ತು ಇಲ್ಲಿ ಕೋಳಿ ತಗೊಳ್ತಾರೆ. ಅಂಗಡಿ ಅವರ ಮಾಡಿದ್ದಾರೆ ಎಲ್ಲ ಸಾಲ ಅವನಿಗೆ ಕೊಡಲಿಕ್ಕಿದ್ದಾರೆ ಪೂರ ಹೆಚ್ಚಾಗಿ ಅವನಿಗೆ ಕೊಡುವರೇ ಇದ್ದದ್ದು ಪೂರ ಅಲ್ಲಿ. ಅಂಥದ್ದಲ್ಲಿ ಹೀಗೆಲ್ಲ ಮಾಡಿದ್ರೆ ಅಂದರೆ ಅಷ್ಟು ಹೇಳ್ಕೊಂಡ್ರ ಮೇಲೆ ಒಬ್ಬನಿಗೆ ಮನುಷ್ಯತ್ವ ಇರೋದಿಲ್ಲ. ಮನುಷ್ಯತ್ವ ಒಂದು ಬೇಕಲ್ಲ ಒಬ್ಬರಿಗೆ. ನಮ್ಮ ಅಣ್ಣನಿಗೆ ಹೇಗಾಯಿತು ಆ ಹಿಂಸೆ ಮಾಡಿ ಕೊಂದ್ರಲ್ಲ, ಅವರಿಗೆ ಸಮೇತ ಕಠಿಣ ಶಿಕ್ಷೆಯಾಗಿ ಜೀವಾವಧಿ ಆಗಬೇಕು. ಏನು ತೊಂದರೆ ಇಲ್ಲ ಅದರಲ್ಲಿ. ಯಾಕಂದರೆ ಇನ್ನು ಮುಂದೆ ಇದು ಮಾಡಲೇಬಾರದು, ಅವರು ಆ ಕೃತ್ಯವನ್ನು ಮಾಡಲೇಬಾರದು. ಇನ್ನೊಬ್ಬ ಸಮೇತ ಅದು ಕೀಳಿಗೆ ಹೋಗುವಾಗ ಆ ಥರ ನಮ್ಮ ಮನಸ್ಸು. ಈ ಭಾಗದಲ್ಲಿ ಪ್ರವೀಣ್ ಪೂಜಾರಿ ಉತ್ತಮ ವ್ಯಕ್ತಿಯಾಗಿದ್ದು ಎಲ್ಲರೊಂದಿಗೂ ಸಹಬಾಳ್ವೆಯಿಂದ ಬೆರೆಯುತ್ತಿದ್ದ. ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದು ಊರಿಗೆ ಉಪಕಾರಿಯಾಗಿದ್ದ. ಮನೆಯಲ್ಲಿ ಹಿರಿಮಗನಾಗಿದ್ದು ಇಳಿ ವಯಸ್ಸಿನ ತಂದೆ ತಾಯಿಗಳಿಗೆ ಆಸರೆಯಾಗಿದ್ದ. ತನ್ನದೇ ಆದ ದಿನಸಿ ಅಂಗಡಿ, ಕೋಳಿ ಅಂಗಡಿ ಹಾಗೂ ಶೇಂದಿ ಅಂಗಡಿ ಇಟ್ಟುಕೊಂಡು ವ್ಯಾಪಾರವನ್ನು ಮಾಡುತ್ತಿದ್ದ. ನಮ್ಮಲ್ಲಿಗೆ ಬಂದು ವ್ಯವಹಾರ ಮಾಡುತ್ತಿದ್ದ ಯುವಕರೇ ಈ ಕೃತ್ಯವನ್ನ ಮಾಡಿದ್ದಾರೆ. ಈತನ ಪರಿಚಯಸ್ಥರೇ ಆಗಿದ್ದು, ದನ ಸಾಗಿಸುವಲ್ಲಿ ನಾನು ನಿರಪರಾಧಿ, ಕೇವಲ ಬಾಡಿಗೆಯಾಗಿ ಬಂದಿದ್ದೇನೆ, ನನ್ನ ಅಪರಾಧವಾಗಿದ್ದರೆ ಪೊಲೀಸರಿಗೆ ಕೊಡಿ, ದಯವಿಟ್ಟು ನನಗೆ ಹೊಡಿಬೇಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡರೂ ಯುವಕರ ತಂಡ ಆತನನ್ನ ಕೊಲೆ ಮಾಡಿದೆ. ಹಿರಿ ಮಗನನ್ನ ಕಳೆದುಕೊಂಡ ನಾವು ನಿರ್ಗತಿಕರಾಗಿದ್ದೇವೆ ಎಂದು ಪ್ರವೀಣ್ ಪೂಜಾರಿಯ ತಾಯಿ ತಮ್ಮ ಅಳಲು ತೋಡಿಕೊಳ್ಳುತ್ತಾರೆ. ಅಂಗಡಿ ಕೆಲಸ ಮಾಡ್ತಾ ಇದ್ದದಲ್ಲ, ಇದ್ರ ಅಂಗಡಿ ಕೋಳಿ ಫಾರಮ್ದು ಕೆಲಸ ಮಾಡಿ ಬಾಡಿಗೆ ಬಂದರೆ ಅದೇ ಬಾಡಿಗೆ ಬಂದರೆ ರಿಕ್ಷಾ ವಾತ ಇದೆಲ್ಲ ಮುಗಿಸಿ ಅಷ್ಟೊತ್ತು ಅಲ್ಲಿ ಹೋಗಿ ಹಿಂಗೆಲ್ಲ ಆಯಿತು. ಕ್ಷೇಂದ್ರ ಅವರಿಗೆ ಹುಡುಕಾಗ ಜೀವ ಆಯ್ಕೆ ಅವರು ಹುಷಾರಿಲ್ಲದ್ರೆ ರಸ್ತೆ ಮೇಲೆ ಆಕ್ಸಿಡೆಂಟ್ ಆಗಿಬಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆ ಸೇರಿಸಿ 5 ಗಂಟೆಗೆ ಬೆಳಗಾರು ಅಲ್ಲೇ ಇದ್ದು ಸೇರಿಸಿ ಬರ್ತಿದ್ದ. ಯಾರಿಗೊಂದು ಅನ್ಯಾಯ ಮಾತಾಡ್ದಾನವಲ್ಲ. ಯಾಕಾಯ ಮಾಡಿರೋದು ನಮಗೆ ಗೊತ್ತಿಲ್ಲ. ಅದೇ ಶಿಕ್ಷೆ ಆಗಲೇಬೇಕು. ಅದೇ ಅವರಿಗೂ ಹಾಗೆ ಆಯ್ತು. ನಾವೆಷ್ಟು ಸಂಕಟ ಇತ್ತು ನಮಗೆ, ಅವರಿಗೂ ಹಾಗೆ ಸಂಕಟ ಬೇಕು. ಅವ್ರ ಅಪ್ಪ ಅಮ್ಮನಿಗೆ ಅವರು ಹಾಗೆ ಅಲ್ಲಿ ಕೈ ಕಾಲು ಇಲ್ಲದೆ ನರಳಿ ಸಾಯ್ಕ ಅವರಲ್ಲಿ. ಅವರಿಗೆ ಶಿಕ್ಷೆ ಕೊಡಿ. ಮತ್ತು ನಾವೆಂತ ಮಾಡೋಕಿತ್ತೀರಿ? ನನ್ನ ಮಗ ಹೋದಲ್ಲ, ಒಂದು ಜೀವ ಬಚ್ಚಿರೆ. ಮನೆಗೆ ಹಿರಿಮಗನಾಗಿದ್ದು ಊರಿಗೆ ಉಪಕಾರಿಯಾಗಿದ್ದು ಸನ್ನಡತೆಯಿಂದ ಜೀವನವನ್ನ ನಡೆಸುತ್ತಿದ್ದ ಪ್ರವೀಣ್ ಪೂಜಾರಿ ಗೋರಕ್ಷಣೆ ನೆಪದಲ್ಲಿ ಹತನಾಗಿದ್ದಾನೆ. ಮಗನನ್ನ ಕಳೆದುಕೊಂಡ ದುಃಖ ತಂದೆ ತಾಯಿಗಾದ್ರೆ ಒಡಹುಟ್ಟಿದ ಸಹೋದರನನ್ನು ಕಳೆದುಕೊಂಡ ದುಃಖ ಮನೆಯವರಿಗೆ. ಗೋರಕ್ಷಣೆ ನೆಪದಲ್ಲಿ ಸಂಘಟನೆ ಕಾರ್ಯಕರ್ತರು ಗೋಮುಖ ವ್ಯಾಘ್ರಗಳಾಗಬಾರದು. ಕಾನೂನನ್ನ ಕೈಗೆತ್ತಿಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ. ತಪ್ಪು ಮಾಡಿದ್ದಲ್ಲಿ ಶಿಕ್ಷಿಸಲು ಇಲಾಖೆ ಇದೆ. ಇನ್ನಾದರೂ ಗೋರಕ್ಷಕರು ಈ ಬಗ್ಗೆ ಎಚ್ಚೆತ್ತುಕೊಳ್ಳುವುದು ಉತ್ತಮ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.